ತಾಜ್ ಮಹಲ್ ಜಗತ್ ಪ್ರಸಿದ್ಧ. ಅದೇ ರೀತಿ ಮೊಘಲರ ಕಾಲದ 7 ಕಟ್ಟುಗೆಗಳು ಅದ್ಭುತ ವಾಸ್ತುಶಿಲ್ಪದವು. ಪರ್ಷಿಯನ್ ಭಾರತೀಯ ಮಿಶ್ರ ಶೈಲಿ ಹೊಂದಿದೆ. ದಿಲ್ಲಿಯ ಹುಮಾಯೂನ್ ಸಮಾಧಿ 1570ರಲ್ಲಿ ಕಟ್ಟಿದ್ದು. ದಿಲ್ಲಿಯ ಕೆಂಪುಕೋಟೆಯನ್ನು 17ನೇ ಶತಮಾನದಲ್ಲಿಯೇ ಶಾಜಹಾನ್ ಕಟ್ಟಿಸಿದ್ದಾನೆ. ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ಅಕ್ಬರ್ನ ಇನ್ನೊಂದು ರಾಜಧಾನಿಯಾಗಿತ್ತು. ಬುಲಂದ್ ದರ್ವಾಜಾ ಮನಮೋಹಕ. ಆಗ್ರಾದಲ್ಲಿನ ಇಲ್ತಿಮಸ್ ಉದ್ ದೌಲಾ ಸಮಾಧಿ 1622-28ರಲ್ಲಿ ಕಟ್ಟಿದ್ದಾಗಿದೆ. 1644-56 ನಡುವೆ ಕಟ್ಟಿದ್ದಾಗಿದೆ ದಿಲ್ಲಿಯ ಜುಮಾ ಮಸೀದಿ. ಮಹಾರಾಷ್ಟ್ರದ ಔರಂಗಾಬಾದಿನಲ್ಲಿದೆ ಬೀಬಿ ಕಾ ಮಕ್ಬರ. ಔರಂಗಜೇಬ್ನ ಮಗ ಅಜಂ ಶಾ ಇದನ್ನು ತಾಯಿ ದಿಲ್ರಾಸ್ ಬಾನು ಬೇಗಂ ಹೆಸರಲ್ಲಿ ಕಟ್ಟಿದ್ದಾನೆ. ಇದು ಸಣ್ಣ ತಾಜ್ ಮಹಲ್ ಎನಿಸಿದೆ. ಆಗ್ರಾಕ್ಕೆ ಹತ್ತಿರದ ಸಿಕಂದ್ರಾದಲ್ಲಿದೆ ಅಕ್ಬರ್ ಸಮಾಧಿ. 1605-1613 ನಡುವೆ ಜಹಾಂಗೀರ್ ಕಟ್ಟಿಸಿದ ಇದು 119 ಎಕರೆಯ ಹೂತೋಟ, ವನ ಹೊಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.